ವಾಣಿಜ್ಯ ವಿಭಾಗದ ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕೆನರಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಶ್ರೇಯಾ ಶೆಣೈ ಅವರು ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. 595 ಅಂಕಗಳೊಂದಿಗೆ 99.16% ದ್ವಿತೀಯವನ್ನ ಪಡೆದುಕೊಂಡಿದ್ದಾಳೆ. ಈಕೆ ಮಂಗಳೂರಿನ ಬಿಕರ್ನಕಟ್ಟೆಯ ಶಾಲಿನಿ ಶೆಣೈ ಹಾಗೂ ಗಣೇಶ್ ಶೆಣೈ ದಂಪತಿಯ ಪುತ್ರಿಯಾಗಿದ್ದಾಳೆ. ತಂದೆ ತಾಯಿ ಉಪನ್ಯಾಸಕರುಗಳ ಪ್ರೋತ್ಸಾಹದಿಂದ ನನಗೆ ಈ ಸಾಧನೆ ಮಾಡಲು ಆಗಿದೆ. ಮುಂದೆ ಸಿಎ ಆಗಬೇಕೆಂಬುದೇ ನನ್ನ ಕನಸು ಅಂತ ಶ್ರೇಯಾ ಶೆಣೈ ಹೇಳಿದರು. ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ರಾಜ್ಯಕ್ಕೆ ಸೆಕೆಂಡ್ ಬರ್ತೇನಂತ. ಹೈ ಮಾರ್ಕ್ಸ್ ಮಾತ್ರ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಹಾಗಾಗಿ ತುಂಬ ಖುಷಿ ಆಯಿತು. ಅದೇ ದಿನಕ್ಕೆ ಎಷ್ಟು ಗಂಟೆ ಅಂತ ಸ್ಪೆಸಿಫಿಕ್ ಆಗಿ ಸ್ಟಡೀಸಿಗಂತಲೇ ಟೈಮ್ ಇಡಲಿಲ್ಲ. ಫ್ರೀ ಇರುವಾಗ ಹೇಳಿ ಯಾವ ದಿನ ಮಾಡಿದ್ದು ಸ್ವಲ್ಪ ಮುಗಿಸುವ, ಹಾಗೆ ಯಾವಾಗ ಮೂಡ್ ಬರ್ತದೆ ಹಾಗೆ ಮಾಡಿದೆ. ಮತ್ತು ಎಕ್ಸಾಮ್ ಟೈಮಲ್ಲಿ ಮಾತ್ರ ತುಂಬ ಕಾನ್ಸಂಟ್ರೇಷನ್ ಮಾಡಿ ಸ್ಟಡೀಸಿಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿದ್ದೇನೆ. ಬೇರೆ ಯಾವುದೂ ಕೋಚಿಂಗಿಗೆ ಹೋಗಲಿಲ್ಲ. ನಾನು ಕೆನರಾ ಕಾಲೇಜಲ್ಲಿ ಓದಿದ್ದು. ಅಲ್ಲೇ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿ ಯಾವುದೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತಿದ್ರು. ಹಾಗೆ ಟೀಚರ್ಸೇ ಎಲ್ಲ ರೀತಿಯಲ್ಲಿ ಸಪೋರ್ಟಿವ್ ಆಗಿದ್ದು. ಪೇರೆಂಟ್ಸ ಟೀಚರ್ಸ ಎಲ್ಲರೂ ಈಕ್ವಲಿ ಸಪೋರ್ಟಿವ್. ಪೇರೆಂಟ್ಸ್ ಹೇಳೋದಾದರೆ ಎಲ್ಲ ರೀತಿಯಲ್ಲಿ ಮನೆಯಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಆಗದಾಗೆ ಕಲೀಲಿಕ್ಕೋಸ್ಕರ ಯಾವುದೇ ರೀತಿಯ ಮೆಟೀರಿಯಲ್ಸ್ ಇರಲಿ, ಎಲ್ಲ ರೀತಿಯಲ್ಲಿ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಟೀಚರ್ಸ್ ಕೂಡ ಕಾಲೇಜಲ್ಲಿ ಎಲ್ಲರೂ ಸಪೋರ್ಟಿವ್. ಮುಂದೆ CA ಮಾಡಬೇಕಂತಿದ್ದೇನೆ. ಹಾಗೆ ಅದಕ್ಕೋಸ್ಕರನೂ ತುಂಬ ಸ್ಟಡೀಸಿಗೋಸ್ಕರ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ.